ರೋಹನ್ ಕಾರ್ಪೊರೇಷನ್ ಸಂಸ್ಥೆಯಿಂದ ದೀಪಾವಳಿ ಮತ್ತು ಕ್ರಿಸ್ಮಸ್ ಪ್ರಯುಕ್ತ ವಿಜಯ್ ರೋಹನ್ ಸಿಟಿ ವಾಣಿಜ್ಯ ಮಳಿಗೆಗಳ ಹೂಡಿಕೆದಾರರಿಗೆ ಖಚಿತ 7.50 ಪ್ರತಿಫಲ ಯೋಜನೆಯನ್ನ ನೀಡುತ್ತಿದೆ ಎಂದು ರೋಹನ್ ಕಾರ್ಪೊರೇಷನ್ ಮ್ಯಾನೇಜಿಂಗ್ ಡೈರೆಕ್ಟರ್ ರೋಹನ್ ಮುಂತೇರು ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಹೂಡಿಕೆ ಮೇಲೆ 7.50 ಖಚಿತ ಪ್ರತಿಫಲ ಯೋಜನೆಯನ್ನ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ರೋಹನ್ ಕಾರ್ಪೊರೇಷನ್ನ ಬಹು ನಿರೀಕ್ಷಿತ ಅತಿ ದೊಡ್ಡ ಮತ್ತು ಅತ್ಯಂತ ವಿಶೇಷ ಯೋಜನೆ ರೋಹನ್ ಸಿಟಿ ವಿಜಯ್. ಇದರ ಕಾಮಗಾರಿ ಭರದಿಂದ ಸಾಗುತ್ತಿತ್ತು. 284 ಪ್ರತ್ಯೇಕ ಘಟಕಗಳನ್ನೊಳಗೊಂಡ 2 ಲಕ್ಷ ಚದರ ಅಡಿಯ ವಾಣಿಜ್ಯ ಮಳಿಗೆಗೆ 6 ಲಕ್ಷ ಚದರ ಅಡಿ ವಸತಿ ಪ್ರದೇಶದಲ್ಲಿ 546 ಅಪಾರ್ಟ್ಮೆಂಟ್ಗಳನ್ನು ಒಳಗೊಂಡಿದ್ದು 6 ಬಿಎಚ್ಕೆ 4 ಬಿಎಚ್ಕೆ 1405 ರಿಂದ 1900 ಚದರ ಅಡಿಯ 3 ಬಿಎಚ್ಕೆ 1075 ರಿಂದ 1135 ಚದರ ಅಡಿಯ 2 ಬಿಎಚ್ಕೆ ಮತ್ತು 700 ರಿಂದ 815 ಚದರ ಅಡಿಯ 1 ಬಿಎಚ್ಕೆ ಯೊಂದಿಗೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಒಳಗೊಂಡಿರುವ ಸುಸಜ್ಜಿತ ವಾಣಿಜ್ಯ ಮತ್ತು ವಸತಿ ಸಮುಚ್ಚಯ ಜಿಲ್ಲೆಯ ಜನರಿಗೆ ಲಭ್ಯವಾಗಲಿದೆ ಎಂದು ಈಗಾಗಲೇ ನಿರ್ಮಾಣ ಹಂತದಲ್ಲಿ 25% ಅಧಿಕ ಬುಕ್ಕಿಂಗ್ ಆಗಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ನಿರೀಕ್ಷೆಯಲ್ಲಿದ್ದೇವೆ. ಈ ಯೋಜನೆ 2 ತಿಂಗಳ ಅವಧಿಗೆ ನೀಡಲಾಗಿದೆ ಎಂದು ಅವರು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ರೋಹನ್ ಕಾರ್ಪೊರೇಷನ್ ನಿರ್ದೇಶಕ ಡಿಯೋನ್ ಮೊಂತೆರೋ, ಜನರಲ್ ಮ್ಯಾನೇಜರ್ ಸುಮನಾ ಎಂಡಿ, ಅಡ್ಮಿನ್ ಮ್ಯಾನೇಜರ್ ಲೆಸ್ಲಿ ಪಿಂಟೋ, ಶವಿನಾ ಸೋನ್ಸ್ ಮತ್ತಿತರರು ಉಪಸ್ಥಿತರಿದ್ದರು. ರೋಹನ್ ಕಾರ್ಪೊರೇಷನ್ ಕಳೆದ 30 ವರ್ಷದಿಂದ ನಾವು ರಿಯಲ್ ಎಸ್ಟೇಟ್ ಅನ್ನು ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ ನಾವು ರೀಸೆಂಟ್ಲಿ ಒಂದು ವರ್ಷ ಜನವರಿಯಲ್ಲಿ ಒಂದು ಪ್ರಾಜೆಕ್ಟ್ ಲಾಂಚ್ ಮಾಡಿದೆವು, ರೋಹನ್ ಸಿಟಿ ವಿಲ್ ಬಿ ಒಂದು 6 lakh ರೆಸಿಡೆನ್ಷಿಯಲ್ ಹಾಗೆ 2 lakhs ಕಮರ್ಷಿಯಲ್ ಸ್ಕ್ವೇರ್ ಫೀಟ್. ನಮ್ಮ ನಗರದ ಹೃದಯ ಭಾಗದಲ್ಲಿರುವ ವಿಜಯಲ್ಲಿ ನಾವು ಒಂದು ಪ್ರಾಜೆಕ್ಟ್ ಅನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ. ಅದರಲ್ಲಿ ನಾವು ಈಗ ತಾನೇ 85% ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಗಳನ್ನು ನಾವು ಆಲ್ರೆಡಿ ಸೇಲ್ ಮಾಡಿದ್ದೇವೆ. ಕೆಲವು ಸ್ಕೀಮ್ಗಳನ್ನು ಕೊಟ್ಟು ಕಳೆದ 31,000ಕ್ಕೆ ಈ ಅಪಾರ್ಟ್ಮೆಂಟ್ಗಳನ್ನು ತೆಗೆದುಕೊಳ್ಳುವ ಸ್ಕೀಮನ್ನು ಕೊಟ್ಟಿದ್ದೇವೆ. ಅದು ನಿರಂತರ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಹಾಗೆ ಈಗ ನಾವು ಈ ಕ್ರಿಸ್ಮಸ್ ಮತ್ತೆ ದೀಪಾವಳಿಯ ಪ್ರಯುಕ್ತ ನಾವು ನಮ್ಮ ಕಮರ್ಷಿಯಲ್ ಏರಿಯಾದಲ್ಲಿ 7.5 ರಿಟರ್ನ್ಸ್ ಬರುವ ಹಾಗೆ ನಾವು ಒಂದು ಸ್ಕೀಮ್ ಅನ್ನು ನಾವು ಇವತ್ತು ಲಾಂಚ್ ಮಾಡ್ತಾ ಇದ್ದೇವೆ. ಹಾಗಾಗಿ ಇದು ನಮ್ಮ ಗ್ರಾಹಕರಿಗೆ ಇನ್ವೆಸ್ಟ್ ಮಾಡುವವರಿಗೆ ಇದರಲ್ಲಿ ಎಲ್ಲರಿಗೂ ಸಹಕಾರಿಯಾಗಲಿ ಎಂದು ನಾವು ಈ ಸ್ಕೀಮ್ ಅನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಇದರಲ್ಲಿ ನಮ್ಗೆಲ್ಲರಿಗೂ ಯಾರು ಇನ್ವೆಸ್ಟ್ ಮಾಡ್ತಾರೆ ಅವರಿಗೆ ಒಳ್ಳೆ ರೆಂಟ್ ಬರ್ತದೆ. ರೆಂಟ್ ಅವರಿಗೆ 7.5% ವರ್ಕೌಟ್ ಆಗುವ ರೀತಿಯಲ್ಲಿ ನಾವು ಈ ಸ್ಕೀಮ್ ಅನ್ನು ಮಾಡಿದ್ದೇವೆ. ಅವರು ಯಾರಾದರೂ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವರಿಗೆ ನಾವು ಫುಲ್ ಪೇಮೆಂಟ್ ಬಂದ ದಿವಸದಿಂದ 7.5 ರಿಟರ್ನ್ಸ್ ಅಂದ್ರೆ ರೆಂಟಲ್ ಇನ್ಕಮ್ ಅಪ್ರಾಕ್ಸಿಮೇಟ್ಲಿ 100 ರೂಪಾಯಿ ಬರ್ಬೋದು, 150 ರೂಪಾಯಿ ಬರ್ಬೋದು, ಹೇಗೆ ಬರ್ತದೆ ಆ ರೀತಿಯಲ್ಲಿ ನಾವು ಸ್ಕೀಮ್ ಅಲ್ಲಿ ರಿಟರ್ನ್ಸ್ ಕೊಡಲು ನಾವು ಇವತ್ತು ಈ ಸ್ಕೀಮ್ ಅನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಹಾಗಾಗಿ ಇದರಲ್ಲಿ ಯಾರೆಲ್ಲ ತೆಗೆದುಕೊಳ್ಬಹುದೆಂದಿದೆ, ಅದರಲ್ಲಿ ಎಲ್ಲರಿಗೂ ಇನ್ವೆಸ್ಟ್ಮೆಂಟ್ ಮಾಡುವ ಯಾರಿಗೆಲ್ಲ ಮನಸ್ಸುಂಟು ಅವರಿಗೆಲ್ಲರಿಗೂ ಇನ್ವೆಸ್ಟ್ಮೆಂಟ್ ಮಾಡಬಹುದು ಮತ್ತೆ ಈ ಸ್ಕೀಮಿನ ಅವಕಾಶವನ್ನು ಅವರು ಪಡ್ಕೊಳ್ಬಹುದು.